ದೇಳಕಟ್ಟೆ ಸ್ವಾಯತ್ತತೆಗೊಳ್ಳಲಿರುವ ನಿಟ್ಟೆ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಕೌನ್ಸಿಲ್ ಮತ್ತು ಸರ್ವಂ ಲೈಫ್ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನ ಕಾರ್ಯಕ್ರಮವು ದೇಳಕಟ್ಟೆಯ ಪನ್ನೀರು ನಿಟ್ಟೆ ಕ್ಯಾಂಪಸ್ನಲ್ಲಿ ನಡೆಯಿತು. ಮುಡಿಪು ಕುರ್ನಾಡು ಅಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಟಿಜೆ ರಾಜಾರಾಮ್ ಭಟ್ ಅವರು ವಿಶ್ವ ಪರಿಸರ ದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಜಿಲ್ಲೆಯ ಅಡಿಕೆ ಬೆಳೆಗಾರರು ಅಪಾಯದಲ್ಲಿದ್ದಾರೆ. ಬೆಲೆ ಏರಿಕೆಯಾದಂತೆ ಬೆಳೆಗಾರರ ಸಂಖ್ಯೆಯು ವಿಸ್ತಾರವಾಗುತ್ತಿದೆ. ಹಳದಿ ರೋಗವು ವ್ಯಾಪಕವಾಗಿದೆ. ಪರಿಹಾರ ಕಂಡುಕೊಳ್ಳಬೇಕಾದ ಸರ್ಕಾರಿ ಸಂಸ್ಥೆಗಳಿಗೆ ಇನ್ನೂ ಸಾಧ್ಯವಾಗಲಿಲ್ಲ. ಈ ನಿಟ್ಟಿನಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯ ರೈತರ ಜೊತೆಗೆ ನಡೆಸುವ ಸಂವಾದ ಹಾಗೂ ಸಮಸ್ಯೆಗಳಿಗೆ ಸಂಶೋಧನಾ ಕೇಂದ್ರಗಳಿಂದ ಪರಿಹಾರಕ್ಕೆ ಸಲಹೆ ದೊರಕಿಸುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಸರ್ಕಾರ 72 ಇಸ್ವಿಯಲ್ಲಿ ಈ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಕರೆ ಕೊಟ್ಟಾಗ ತುಂಬ ಜನ ರೆಸ್ಪಾಂಡ್ ಮಾಡಿದರು. ಪಂಚಭೂತಗಳಿಂದ ಆದ ನಮ್ಮ ದೇಹ ಅಂತ ಹೇಳ್ತೇವೆ. ಈ ಪರಿಸರ ಕೂಡ ಪಂಚಭೂತಗಳಿಂದ ಆದದ್ದು. ಮಣ್ಣು, ನೀರು, ಗಾಳಿ, ಆಕಾಶ, ಅಗ್ನಿ. ಈ 5 ತತ್ವಗಳಿಂದ ನಿರ್ಮಾಣವಾದದ್ದು ಈ ಪ್ರಕೃತಿ, ಈ ನೇಚರ್. ಇದನ್ನು ಉಳಿಸಬೇಕು ಹೇಗೆ? ನಾವು ಕಲ್ಕತ್ತಾಗೆ ಹೋಗಿದ್ವಿ 81ನೇ ಇಸ್ವಿಯಲ್ಲಿ ಸಹಕಾರ ಅಧ್ಯಯನ. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿಯವರು ಮಾತನಾಡಿ, ನಿಟ್ಟೆ ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರ ಕೈಗಾರಿಕೆಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿತ್ತು. ಇದೀಗ ಹಳ್ಳಿಗಳನ್ನು ವಿಶ್ವವಿದ್ಯಾಲಯ ಬಾಂಧವ್ಯಕ್ಕೆ ಒಳಪಡಿಸುವ ಕಾರ್ಯದ ಮೂಲಕ ಪರಿಸರ ಸಂರಕ್ಷಣೆ ಕಾರ್ಯಕ್ಕೆ ನಿಟ್ಟೆ ಮುಂದಾಗುತ್ತಿದೆ. ಜೀವನ ಕ್ರಮಗಳ ಮೂಲಕ ಅನಾರೋಗ್ಯದ ಕಾಯಿಲೆಗಳು ಹೆಚ್ಚುತ್ತಿದೆ. ಇವೆಲ್ಲದಕ್ಕೆ ಪರಿಸರ ಪೂರಕ ಚಟುವಟಿಕೆಗಳಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳಬೇಕಿದೆ. ಅತ್ಯಾಸೆ ಜಾಸ್ತಿಯಾಗಿರುವುದರಿಂದ ಪರಿಸರ ಅಸಮತೋಲನ ಕಾಡುತ್ತಿದೆ. ಅಗತ್ಯತೆಗಳನ್ನು ಕಡಿಮೆ ಮಾಡೋಣ, ಪ್ರಕೃತಿಗೆ ತ್ಯಾಗ ಮಾಡೋಣ. ಇಂತಹ ಮನಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸುವಲ್ಲಿ ನಿಟ್ಟೆ ಶ್ರಮಿಸುತ್ತಿದೆ ಎಂದರು. ಈ ಯೂನಿವರ್ಸಿಟಿಯನ್ನು ಸಾಮಾಜಿಕ ಕಳಕಳಿ ಇರುವಂತ ಸೋಷಿಯಲ್ ಕನ್ಸರ್ನ್ ಇರುವಂತ ಒಂದು ಯೂನಿವರ್ಸಿಟಿಯಾಗಿ ಬೆಳೆಸಬೇಕು ಅನ್ನುವಂಥ ಸೋಷಿಯಲ್ ಕನ್ಸರ್ನ್ ಇದ್ರೆ ಯಾವ ತೊಂದರೆಗಳು ಇಲ್ಲ ನಮ್ಮ ಸಮಾಜದಲ್ಲಿ. ನಮಗೆ ದೊಡ್ಡ ಒಂದು ಕೊರತೆ ಅಂತ ಹೇಳಿದ್ರೆ ಸೋಷಿಯಲ್ ಕನ್ಸರ್ನ್. ನಾನು ಒಳ್ಳೆದಾಗಿರ್ಬೇಕು, ನನ್ನ ಪಕ್ಕದವನು ನೇಬರ್ ಆಗಲಿ, ನನ್ನ ಇನ್ನೊಬ್ಬ ಮನೆಯವನಾಗಲಿ, ನನ್ನ ಗ್ರಾಮದವನಾಗಲಿ, ಅವನೇನಾದ್ರೂ ಆಗಲಿ, ಈ ಭಾವನೆಯನ್ನು ಬೆಳೆಸ್ಕೊಂಡ್ರೆ ನಮ್ಮ ಪರಿಸರ ಉಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ಒಂದು ಬೇಕಾಗಿರೋದು ಸಾಮಾಜಿಕ ಕಳಕಳಿ. ಎಲ್ಲರೂ ವಿದ್ಯಾರ್ಥಿಗಳು, ವೈದ್ಯರು, ಇಂಜಿನಿಯರ್ಸು, ಹಾಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಎಲ್ಲ ಸಾಮಾಜಿಕ ಕಳಕಳಿಯನ್ನು ಬೆಳೆಸಬೇಕು. ಸಾಮಾಜಿಕ ಕಳಕಳಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು. ಸಾಮಾಜಿಕ ಕಳಕಳಿ ನಮ್ಮ ಜನರಲ್ಲಿ ಬರಬೇಕು. ಅದನ್ನು ಬೆಳೆಸಿದರೆ ನಮ್ಮ ದೇಶ ರಾಮರಾಜ್ಯ ಆಗಲಿ ಅಥವಾ ಒಳ್ಳೆಯದೊಂದು ದೇಶ ಆಗಲಿಕ್ಕೆ ಸಾಧ್ಯ, ಒಂದು ಮುಂದುವರಿದ ದೇಶ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಜ್ಞಾನಿ, ಕೃಷಿಕರು, ಚೌಟರ ಸಂಸ್ಕೃತಿ ವೇದಿಕೆಯ ಡಾಕ್ಟರ್ ಚಂದ್ರಶೇಖರ್ ಚೌಟ, ಕ್ಯಾಂಪ್ಕೋ ನಿರ್ದೇಶಕ ಎಂ ಮಹೇಶ್ ಚೌಟ, ಕಾಸರಗೋಡು ಸಿಪಿಸಿಆರ್ಐನ ಸಸ್ಯ ಶರೀರಶಾಸ್ತ್ರ ಮುಖ್ಯಸ್ಥ ಡಾಕ್ಟರ್ ಕೆಬಿ ಹೆಬ್ಬಾರ್ ಮುಖ್ಯ ಅತಿಥಿಗಳಾಗಿದ್ದರು. ಸರ್ವಂ ಲೈಫ್ ತಂಡದ ದೀಪಕ್ ಬಸವರಾಜ್, ಪುಲ್ಮನಿ ಬಾರು, ನಾಗೇಂದ್ರ ಎಂ ಚಂದರ್ ಹಾಗೂ ವಿಶಾಖ್ ಚಂದ್ರಮೂಳಿ ಸ್ಥಳೀಯ ರೈತರ ಜೊತೆಗೆ ಸಂವಾದವನ್ನ ಹಮ್ಮಿಕೊಂಡರು. ನಿಟ್ಟೆ ವಿಶ್ವವಿದ್ಯಾಲಯದ ಐಐಸಿಯ ಅಧ್ಯಕ್ಷ ಡಾಕ್ಟರ್ ಶ್ರೀನಿಕೇತನ್, ನುಕ್ಸರ್ ನಿರ್ದೇಶಕ ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ, ಡಾಕ್ಟರ್ ಸ್ಮಿತಾ ಹೆಗ್ಡೆ ಉಪಸ್ಥಿತರಿದ್ದರು. ಪರಿಸರ ಉಳಿಸಿ ಜಾಗೃತಿ ಜಾಥಾ ದೇಳಕಟ್ಟೆಯ ಪನ್ನೀರು ಕ್ಯಾಂಪಸ್ನಿಂದ ಸಭಾಂಗಣದವರೆಗೆ ವಿದ್ಯಾರ್ಥಿಗಳು ಹಮ್ಮಿಕೊಂಡರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇಳಕಟ್ಟೆ.